ದಲಿತರ ಕುರಿತು ಹಗುರವಾಗಿ ಮಾತನಾಡಿರುವ ಎಸ್ಎಸ್ ಮಲ್ಲಿಕಾರ್ಜುನ ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಸಚಿವ ಎನ್ ಮಹೇಶ್ ಆಗ್ರಹಿಸಿದ್ದಾರೆ. ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ. ದಲಿತ ರಾಮಯ್ಯ ಎಂದು ಕರೆಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು. ದಲಿತರ ಕುರಿತು ಹಗುರವಾಗಿ ಮಾತಾಡುವವರಿಗೆ ಪಾಠ ಆಗಬೇಕು ಎಂದು ಎನ್ ಮಹೇಶ್ ಒತ್ತಾಯ ಮಾಡಿದ್ದಾರೆ. ನಾನು ಹೊಲೆಯ ಅಂತ ಹೇಳಿಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ನಾವು ಈ ದೇಶದ ಮೂಲ ನಿವಾಸಿಗಳು. ಅಸ್ಪೃಶ್ಯ ಸಮುದಾಯದ ನಾವು ಯಾರ ಮೇಲೂ ದಬ್ಬಾಳಿಕೆ ದೌರ್ಜನ್ಯ ಮಾಡಿಲ್ಲ. ಪ್ರಾಮಾಣಿಕವಾಗಿ ದುಡಿದು ಬದುಕ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಜಾತಿ ಆಧಾರದ ಮೇಲೆ ಯಾರನ್ನೂ ಕೀಳಾಗಿ ಕಂಡಿಲ್ಲ. ಎಸ್ಎಸ್ ಮಲ್ಲಿಕಾರ್ಜುನ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಎನ್ ಮಹೇಶ್ ಆಗ್ರಹಿಸಿದ್ದಾರೆ. ಇವತ್ತು ಬೆಳಿಗ್ಗೆ 77ನೇ ಸ್ವತಂತ್ರ ದಿನಾಚರಣೆಯನ್ನ ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡಿ ಫ್ಲಾಗ್ ಹಾಸ್ಟ್ ಮಾಡಿ ಕುಳಿತುಕೊಂಡು ಫೇಸ್ಬುಕ್ ನೋಡ್ತಾ ಇದ್ದೆ. ನಾನು ಸಡನ್ ಆಗಿ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಅಪಿಯರ್ ಆಯ್ತು. ಆ ವಿಡಿಯೋ ಏನು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರದ ಸಂಪುಟ ದರ್ಜೆಯ ಸಚಿವರಾದಂತ ಎಸ್ಎಸ್ ಮಲ್ಲಿಕಾರ್ಜುನ ಅವರು ದಾವಣಗೆರೆಯ ನಾರ್ತ್ ವಿಧಾನಸಭಾ ಕ್ಷೇತ್ರದ ಸದಸ್ಯರು. ಅವರು ದಲಿತರ ಬಗ್ಗೆ ಒಂದು ಅವಹೇಳನಕಾರಿಯಾದಂತ ಮಾತನ್ನ ಆಡಿದ್ದಾರೆ. ಅದೇನು ಅಂತ ನಾನು ಹೇಳೋದು ಬೇಡ, ದಯವಿಟ್ಟು ಅದನ್ನ ಕೇಳಿಸ್ಕೊಂಡು ಬನ್ನಿ, ಮಾತಾಡೋಣ. ಬಿಡ್ಜಿತ್ತು, ನಾನು ಅದನ್ನ ಬೈದಿದ್ದೆ ಅವರಿಗೆ. ನಿಮ್ ಮನೆಯಿಂದ ಕೊಡ್ತೀರೇನಪ್ಪ, ಮಾಡೋದ್ ಪ್ಲಾನಿಂಗ್ ಮಾಡೋ ಟೈಮ್ನಾಗ ಕ್ಲೀನ್ ಆಗಿ ಮಾಡ್ರಿ, ಊರ್ನ ಒಲ್ಗೇರಿ ಮಾಡಬೇಡ್ರಿ, ಊರ್ನ ಸ್ವಚ್ಛಾಗಿರ್ಲಿ ಅಂತ ಹೇಳಿ. ಸ್ನೇಹಿತರೆ, ನೋಡಿದ್ರಲ್ವಾ, ಏನನ್ಸುತ್ತೆ ನಿಮಗೆ? ನಿನ್ನೆ ಮೊನ್ನೆಯಿಂದ ಚಿತ್ರನಟ ಉಪೇಂದ್ರ ಅವರು ಏನೊಂದು ಅವಹೇಳನಕಾರಿಯಾದಂತಹ ಗಾದೆ ಮಾತು ಅಂತ ಏನೋ ಅಂದ್ಕೊಂಡಿದಾರೋ, ಅದು ದಲಿತ ಸಮಾಜದ ಎಲ್ಲರಿಗೆ ಹರ್ಟ್ ಆಗಿದೆ ಅಂತ ಹೇಳಿ ಈಗಾಗಲೇ ಅದರ ಮೇಲೆ ಕೇಸ್ ಆಗಿದೆ. ಖುದ್ದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೇ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಇನ್ನೂ ಕೆಲವು ಕಡೆ ಎಫ್ಐಆರ್ಗಳು ಆಗಿದೆ. ಉಪೇಂದ್ರ ಅವರು ಮಾತಾಡಿರೋ ಮಾತು ಒಂದ್ ರೀತಿ ಮಾತಿನ ಬರದಲ್ಲಿ ಅವರ ಮೆದುಳೊಳಗಡೆ ಇರ್ತಕ್ಕಂಥ ಒಂದು ಮೆಮೊರಿ, ಆ ಮೆಮೊರಿಯಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ದಲಿತ ಸಮಾಜದ ಬಗ್ಗೆ ಇರುವ ಒಂದು ನೆಗೆಟಿವ್ ವಿಚಾರ ಹೊರಗಡೆಗೆ ಬಂದಿದೆ. ಆದ್ರೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರಲ್ಲ, ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವರು, ಇವರು ಏನ್ ಮಾತಾಡಿದ್ದಾರೆ? ದಾವಣಗೆರೆಯ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಾ ಅಧಿಕಾರಿಗಳಿಗೂ ಯಾರಿಗೋ ಸೂಚನೆ ಕೊಡ್ತಾ, ಕರೆಕ್ಟ್ ಆಗಿ ಕೆಲಸ ಮಾಡ್ರಪ್ಪ, ಸರ್ಕಾರ ದುಡ್ಡು ಕೊಟ್ಟಿರೋದು, ಗಲೀಜ್ ಮಾಡಕ್ ಬಿಡ್ಬೇಡಿ, ಊರನ್ನ ಒಳಗೇರಿ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಎಷ್ಟು ಸಹಜವಾಗಿ ಹೇಳಿದ್ದಾರೆ ಅಂತಂದ್ರೆ, ಅದೇನು ಸಾಮಾನ್ಯವಾಗಿ ಬರ್ತಕ್ಕಂಥ ಮಾತು ಅನ್ನೋ ರೀತಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನನಗನ್ಸುತ್ತೆ, ನಾನು ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು. ಎಸ್ಎಸ್ ಮಲ್ಲಿಕಾರ್ಜುನ ಅವರು ಯಾರು ಅಂದ್ರೆ, ಶಾಮನೂರು ಶಿವಶಂಕರಪ್ಪ ಅವರ ಮಗ. ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅಂದ್ರೆ ಇಡೀ ದಾವಣಗೆರೆ ನಗರದ ಅಧಿಪತಿಗಳು ಇವರು. ಮೂಲಕ
ಈ ರೀತಿ ಅವಹೇಳನಕಾರಿಯಾದಂತಹ ಮಾತುಗಳನ್ನಾಡುವಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಇರ್ತಕ್ಕಂಥ ಎಲ್ಲರಿಗೆ ನಾನು ಬಹಳ ಸೌಮ್ಯವಾಗಿ ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಂಧುಗಳೇ, ತುಂಬಾ ಜನರಿಗೆ ಈ ಹೊಲೆಯ ಅಂದ್ರೆ ಒಂದು ಕೀಳರಿಮೆ ಇರ್ಬೋದೇನೋ, ಅಥವಾ ಕೆಲವ್ರಿಗೆ ಆ ಪದ ಅಸಹನೆ ಇರ್ಬೋದು, ಅಸಹ್ಯ ಇರ್ಬೋದು. ಆದ್ರೆ ನನಗೆ ಒಬ್ಬ ಅಂಬೇಡ್ಕರ್ ವಾದಿಯಾಗಿ ನಾನು ಹೊಲೆಯ ಅಂತ ಹೇಳ್ಕೊಳ್ಳಿಕ್ಕೆ, ಹೊಲೆಯರ ಜಾತಿಗೆ ಸೇರಿದವನು ಅಂತ ಹೇಳ್ಕೊಡ್ಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನನ್ನ ಸಮುದಾಯ ಈ ದೇಶದ ಮೂಲ ನಿವಾಸಿ ಸಮುದಾಯ. ಮತ್ತೆ ಈ ಸಮುದಾಯ ಬದುಕು ಬಂದಿರೋ ರೀತಿಯನ್ನ ನೋಡ್ಬೇಕು ಕಣ್ಬಿಟ್ಟು. ನಾವು ಅಥವಾ ನಮ್ಮ ಸಮುದಾಯ ಅಥವಾ ನನ್ನಂತಹ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು, ಯಾರು ಯಾರ ಮೇಲೆ ಎಂದೂ ಕೂಡ ದೌರ್ಜನ್ಯ, ದಬ್ಬಾಳಿಕೆ, ಅವಮಾನ ಮಾಡಿಲ್ಲ. ನಾವು ಮಾಡೋ ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕರು, ಮತ್ತೆ ನಾವು ಧೈರ್ಯಶಾಲಿಗಳು, ಮತ್ತೆ ನಾವು ತುಂಬಾ ಸೆಕ್ಯುಲರ್ ಮೈಂಡೆಡ್ ಸಮುದಾಯ. ಜಾತಿ ಆಧಾರದ ಮೇಲೆ ಯಾರನ್ನು ಕೀಳಾಗಿ ನೋಡಿದಂತ ಸಮುದಾಯ ಅಲ್ಲ. ನಾವು ಯಾರ ಆಸ್ತಿಯನ್ನು ದೋಚ್ಕೊಂಡಿಲ್ಲ, ನಾವು ಯಾರ ಅಧಿಕಾರವನ್ನು ಕಿತ್ಕೊಂಡಿಲ್ಲ. ಇಂತಹ ಸಮುದಾಯಕ್ಕೆ ಸೇರಿದಂತವರು ಹೊಲೆಯರ್ನ ನೀವು ಕೊಳಕು, ಕೆಟ್ಟವರು, ಹೊಲಗೇರಿ ಅಂತಂದ್ರೆ ಅದು ಹೊಲಸು ಅನ್ನೋಂತ ಮನಸ್ಥಿತಿ ಇದೆಯಲ್ಲ ನಿಮ್ಗೆ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಹೊಲೆಯರ ಪಾಸಿಟಿವ್ ಅಂಶಗಳು, ಕೇರಿಯ ಪಾಸಿಟಿವ್ ಅಂಶಗಳದು. ನಿಮ್ಮೂರಲ್ಲಿ ಈ ಪಾಸಿಟಿವ್ ಅಂಶಗಳಿದೆಯಾ ನೋಡ್ಕೊಳ್ಳಿ. ಎಸ್ ಮಲ್ಲಿಕಾರ್ಜುನ್ ಅವರೇ, ಕೇರಿಯ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮೂರ ಬಗ್ಗೆ ಯೋಚನೆ ಮಾಡಿ. ಅಥವಾ ಇವತ್ತು ನಿಮ್ಮ ದಾವಣಗೆರೆನಲ್ಲಿ ಕೇರಿ ಕೊಳಕಾಗಿದೆ, ಗಲೀಜಾಗಿದೆ ಅಂದ್ರೆ ಯಾರ ಕಾರಣ? ಅದಕ್ಕೆ ನೀವೇ ಕಾರಣ ಕಣ್ರಿ. ಯಾಕೆಂದ್ರೆ ನೀವು ಶಾಸಕರು ಅಲ್ಲಿ. ನಮ್ ಜನ ಬೆಳಿಗ್ಗೆ ಎದ್ದು ನಿಮ್ಮೂರೆಲ್ಲ ಕ್ಲೀನ್ ಮಾಡ್ಬೇಕಲ್ಲಪ್ಪ, ನಿಮ್ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ನಿಮ್ ದನದ ಕೊಟ್ಟಿಗೆಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ನಿಮ್ಮನ್ನ ಕ್ಲೀನ್ ಮಾಡೋ ಬರದಲ್ಲಿ ನಮ್ಮ ಮನೆ, ನಮ್ಮ ಕೇರಿಯನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಮೈ ಮಾರ್ತಿರ್ತೀವಿ ನಾವು. ಆದ್ರೆ ಆ ಕೇರಿನ ಕ್ಲೀನ್ ಮಾಡ್ಬೇಕಾಗಿರೋರು ಯಾರು? ನೀವು ಮಾಡಿದ್ದೀರಾ? ಒಂದ್ಸತಿ ನೋಡ್ಕೊಳ್ಳಿ. ನನಗನ್ಸುತ್ತೆ ಒಬ್ಬ ಸಂವಿಧಾನಬದ್ಧವಾದಂತ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಮಾತಾಡಿದ್ದಾನೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವ್ರ ಮೇಲೆ ಕೇಸ್ ಹಾಕಿ. ಈಗ ಮತ್ತೆ ನೀವೊಬ್ಬ ಮಂತ್ರಿಮಂಡಲದ ಸದಸ್ಯ, ನಿಮಗೆ ಈ ಕ್ಷಣಕ್ಕೆ ನಾನು ಮಾತಾಡಿದ್ದು ತಪ್ಪು ಅಂತ ಅನಿಸಿದ್ರೆ ನಿಮ್ಗೆ ದಯವಿಟ್ಟು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಶಾಸಕರಾಗಿ ಕ್ಷೇತ್ರದ ಕೆಲಸ ಮಾಡಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ಏನಂತ ಕರಿತೀವಿ? ದಲಿತ ರಾಮಯ್ಯ ಅಂತ. ದಲಿತರ ಪರವಾಗಿರೋರು ಅಂತ ಕರಿತೀವಲ್ವಾ? ಸಿದ್ದರಾಮಯ್ಯನವರು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಕರೆದು ರಾಜೀನಾಮೆ ತಗೊಳ್ಳಿ. ಸಮಾಜ ಕಲ್ಯಾಣ ಸಚಿವರು ಎಚ್ ಸಿ ಮಾದೇವಪ್ಪನವರು ದಾವಣಗೆರೆ ಜಿಲ್ಲೆಯ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗೆ ಹೇಳಿ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಇದು ಏನು
ಏನಾಗಿದೆ ಇವ್ರಿಗೆ ಅಂತ ನನಗನ್ಸುತ್ತೆ. ಎಸ್ ಮಲ್ಲಿಕಾರ್ಜುನ ತರದವರು ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರೋರು ತಲೆ ಒಳಗಡೆ ಒಂದು ಫ್ಯೂಡಲ್ ದೆವ್ವ ಇನ್ನೂ ಜೀವಂತವಾಗಿದೆ, ಆಚೆ ಹೋಗಿಲ್ಲ ಅದು. ಆ ಫ್ಯೂಡಲ್ ಮನಸ್ಥಿತಿಯಿಂದ ಈ ಮಾತುಗಳನ್ನ ಸಹಜವಾಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನನಗೆ ನಿಮ್ ಮಾತು ಕೇಳಿ ನಗು ಬರುತ್ತೆ, ಆದ್ರೆ ನಿಮ್ಗೆ ಬುದ್ಧಿ ಹೇಳ್ಬೇಕು, ಮತ್ತೆ ನಿಮ್ಗೆ ಒಂದಷ್ಟು ಮನವರಿಕೆ ಮಾಡ್ಕೊಡ್ಬೇಕು ನನ್ನ ಸಮುದಾಯದ ಬಗ್ಗೆ ಅಂತ ಬಂದಿದ್ದೀನಿ ನಾನು ಅಷ್ಟೇ. ನಿಮ್ಗೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ನನ್ನ ಸಮಾಜದ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಬಂದು ಶಾಸಕರಾಗಿ ಕೆಲಸ ಮಾಡಿ. ಮತ್ತೆ ಇನ್ನೂ ಸರ್ಕಾರ ಕಾನೂನು ಅದ್ರ ಕೆಲಸವನ್ನ ಅದು ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಇದು ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ. ಹುಷಾರ್, ಆದಷ್ಟು ಬೇಗ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.